ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಕಚೇರಿ 100 ಜನ ಗೃಹರಕ್ಷಕ ಸಿಬ್ಬಂದಿಗಳಿಗೆ ತಲಾ 5 ಕಿಲೋದ ಲೆಕ್ಕ ಅರಿನು ಪಟ್ಟುನ ಕಾರ್ಯಕ್ರಮವನ್ನು ಸೋಮವಾರ ಕಾಂಡೆ ನಡಪಾಯಿರು. ಕಂಕನಾಡಿ ಲಯನ್ಸ್ ಕ್ಲಬ್, ಮಲ್ನಾಡ್ ಇಂಜಿನಿಯರಿಂಗ್ದ ಹಳೆ ವಿದ್ಯಾರ್ಥಿಗಳು ಬೊಕ್ಕ JCI ಕುಡ್ಲ ಮೊಕ್ಲಿನ ಸಹಕಾರಡು ಗೃಹರಕ್ಷಕ ದಳದ ಮೇರಿ ಹಿಲ್ ಕಚೇರಿ 100 ಗೃಹರಕ್ಷಕರಿಗೆ ಅರಿ ವಿತರಣೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಲಯನ್ಸ್ ಸಂಪುಟ ಕಾರ್ಯದರ್ಶಿ, ಕಂಕನಾಡಿ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರು ಲಯನ್ ವಿಜಯ್ ವಿಷ್ಣುಮಯ್ಯ, ಲಯನ್ಸ್ ಜಿಲ್ಲಾ ರಡ್ನೆ ಉಪರಾಜ್ಯಪಾಲರು ಲಯನ್ ವಸಂತ್ ಶೆಟ್ಟಿ ಬೊಕ್ಕ JCI ಕುಡ್ಲದ ಮಹೇಶ್ ಕಾಮತ್ ಚಾಲನೆ ಕೊರಿಯರು. ಕೊರೋನಾ ವೈರಸ್ ದೇಶಡು ರಾಜ್ಯಡು ಜಿಲ್ಲೆಡು ಮಲ್ಲ ತೊಂದರೆಯನ್ನು ಉಂಡು ಮಾಡ್ತದೆ. ಇಂಚಿತ್ತಿನ ಸಂಕಷ್ಟಡ್ಲ ಗೃಹ ರಕ್ಷಕರು ಪೊಲೀಸ್ ಇಲಾಖೆಗೆ ಬೆಂಬಲ ಆದ ಎಡ್ಡೆ ಸೇವೆಯನ್ನು ಮಲ್ತೊಂದುಲ್ಲೇರು. ಆಕಳಿಗೆ ಅಭಿನಂದಿಸಾದು ಆಕಳನ ಕಷ್ಟಕ್ಕೆ ಸಹಾಯ ಮನ್ಪುನಿ ತಂಕಲ್ನ ಧರ್ಮ ಪಂಡದು ಕಂಕನಾಡಿ ಲಯನ್ಸ್ ಕ್ಲಬ್ದ ಮಾಜಿ ಅಧ್ಯಕ್ಷರು, ಲಯನ್ಸ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲಯನ್ ವಿಜಯ್ ವಿಷ್ಣುಮಯ್ಯ ತೆರಿಪಾಯರು. ಯಾವ ರೀತಿ ಬದಲಾಯಿತು ಅಂತ ಹೇಳಿದ್ರೆ, ಇಡೀ ಜಗತ್ತನ್ನು ಕಣ್ಣಿಗೆ ಕಾಣದೇ ಇರುವಂತಹ ಯಾವುದೋ ಒಂದು ಕ್ರಿಮಿ, ನಾವು ಮನುಷ್ಯರು ನಮ್ಮನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಬಲಾಢ್ಯರು, ನಮ್ಮ ಹತ್ರ ಆಸ್ತಿ ಪಾಸ್ತಿಗಳಿದೆ ಅಂತ ನಾವು ಯಾವತ್ತಿಗೂ ಆಲೋಚನೆ ಮಾಡಿಕೊಂಡು ಕೂತಿದ್ದೇವೆ. ಕಣ್ಣಿಗೆ ಕಾಣದಂಥ ಕ್ರಿಮಿ ಇಡೀ ಜಗತ್ತಿನ ಎಲ್ಲ ಬಲಾಢ್ಯರನ್ನು ಮನೆಯೊಳಗೆ ಕೂತ್ಕೊಳಿಸುವಾಗ ಮಾಡಿದೆ. ಇದು ಸಮಯ ಅಂತ ಪ್ರಕೃತಿ ಯಾವ ರೀತಿ ನಮಗೆ ಬುದ್ಧಿ ಕಲಿಸಿದೆ ಅಂತ ಹೇಳಿದ್ರೆ ಇದಕ್ಕೊಂದು ನಿದರ್ಶನ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಮಾನವೀಯ ಸಂಬಂಧಗಳು ಹೆಚ್ಚಾಗಿ ಬೇಯಿಸಿದ್ದಾವೆ, ಬೆಳೀತವೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಏನು ದೇವರು ನಮಗೆ ಸಣ್ಣ ಶಕ್ತಿ ಕೆಲವೊಂದು ಅಗತ್ಯ ಇರುವವರಿಗೆ ಕೊಟ್ಟಿದ್ದಾರೆ. ಇದು ನಾವು ಹೆಮ್ಮೆಯಿಂದ ಹೇಳುವುದಷ್ಟು ಒಂದು ಅಹಂಕಾರದಿಂದಲ್ಲ, ಕೊಡುವ ಕೈಗಳಿಗಿಂತ ತೆಗೆದುಕೊಳ್ಳುವ ಕೈಗಳ ಮೇಲೆ. ಹಾಗಾಗಿ ಆ ತೆಗೆದುಕೊಳ್ಳುವ ಕೈಗಳು ನೀವೇನಿದ್ದೀರಿ, ಸಮಾಜದಲ್ಲಿ ಎಷ್ಟೋ ತುಷ್ಟೀಕರಣಕ್ಕೆ ಬಲಿಯಾಗಿ ಅದನ್ನೆಲ್ಲವನ್ನು ಸವಾಲಾಗಿ ಸ್ವೀಕರಿಸಿ ಸಮಾಜವನ್ನು ಸೇವೆ ಮಾಡುವಂತಹ ಈ ರಿಯಲ್ ವಾರಿಯರ್ಸ್ ಆಫ್ ಕೋವಿಡ್ ಅಂಡ್ ಸೊಸೈಟಿ ನೀವು ಹೋಮ್ ಗಾರ್ಡ್ಸ್ನವ್ರು ಏನು ಮಾಡಿದ್ದೀರಿ, ನಿಮಗೆ ಸೇವೆ ಮಾಡುವಂತ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ಇದು ಆ ದೇವರಲ್ಲಿ ನಾನು ಅತ್ಯಂತ ಪರಿಪೂರ್ಣತೆಯಿಂದ ದೇವರಲ್ಲಿ ನಾನು ಯಾವತ್ತಿಗೂ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಇದು ನಿಮಗೆ ಕೊಟ್ಟಿದ್ದೇವೆ ಅಂತ ನಾವು ದೊಡ್ಡ ಇದನ್ನು ಹೇಳುವಂತಲ್ಲ, ಖಂಡಿತವಾಗಿ ನಾನು ಮುರಳಿ ಕುಮಾರ್ ಸಿದ್ದರಾಮಯ್ಯ ಅವತ್ತನ್ನು ಹೇಳಿದ್ದು, ಇಂತಹ ಸಂದರ್ಭದಲ್ಲಿ ಯಾವತ್ತಿಗೂ ಏನಾದರೂ ನಿಮ್ಮ ಅಗತ್ಯವಿದ್ದರೆ ಹೇಳಿ. ಯಾಕೆಂತ ಹೇಳಿದ್ರೆ ನಾವು ಸ್ವಲ್ಪ ಸಂಘಟನೆ ಜೀವನದಲ್ಲಿ ಹೋದಾಗ, ಸ್ವಲ್ಪ ಕೆಳಸ್ತರದ ಜೀವಗಳನ್ನು ನೋಡಿದಾಗ, ನಾವು ಅದಕ್ಕೆ ಏನಾದರೂ ಅವರಿಗೆ ಸ್ವಲ್ಪ ಸಹಾಯ ಮಾಡಿದಾಗ ನಮಗೆ ಸಿಗುವಂಥ ಸಂತೃಪ್ತಿ ಅದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಯಾವುದಿಲ್ಲ. ಹಾಗಾಗಿ ಮೊದಲು ಹೇಳಿದ್ದೆ, ಸಣ್ಣ ಒಂದು ಕರೆ ಕೊಟ್ಟು ಸಣ್ಣದಾದ ನಮ್ಮಿಂದಾದ ಪ್ರಯತ್ನ ಮಾಡಿದ್ದೇವೆ. ಇದಕ್ಕೆ ನಮ್ಮ ಲಯನ್ಸ್ ಕ್ಲಬ್, ನಮ್ಮ JC ಹಾಗೂ ಮಲ್ನಾಡ್ ಹಳೆ ವಿದ್ಯಾರ್ಥಿಗಳ ಸಂಘ. ಯಾಕೆಂತ ಹೇಳಿದ್ರೆ ಈಗ ಲಾಕ್ಡೌನ್ ಪೀರಿಯಡ್ ಮುಗಿತಾ ಬಂದಾಗ ಸಾಧಾರಣ ಎಲ್ಲರದ್ದು ಬಜೆಟ್ ಎಲ್ಲ ಆಗಿರ್ತದೆ. ಯಾಕೆಂದ್ರೆ ಇನ್ಕಮ್ ಬೇರೆ ಇಲ್ಲ ಆಗಿ ಅಂತ ಹೇಳಿಕೊಂಡು ಚಿಕ್ಕದಾಗಿ ಒಂದು 10-12 ಜನ 2,000 ರೂಪಾಯಿ ಹಾಕಿ ನಾವು ಮಾಡಿಕೊಟ್ಟಂಥದ್ದು. ಹಾಗೆ ಮನಸ್ಸು ಹೃದಯ ಪರಿಶುದ್ಧವಾಗಿದ್ರೆ ಖಂಡಿತವಾಗಿ ಬರುವಂಥ ಸಹಾಯ ಬರ್ತದೆ. ಈ ಕೊಟ್ಟಂತಹ ನಮ್ಮದ ಏನು ಸಣ್ಣ ದೇಣಿಗೆಯನ್ನು ಸ್ವೀಕರಿಸಿ ನಮ್ಮನ್ನು ಕೃತಜ್ಞ ಮಾಡಿ ಅಂತ ಹೇಳ್ತಾ, ನಮ್ಮ ಮುಂದಿನ ಇನ್ನು ಈ ವರ್ಷ ಎಲ್ಲ ಅದರ ಮುಂದಿನ ವರ್ಷ ನಮ್ಮ ಜಿಲ್ಲೆಯ ರಾಜ್ಯಪಾಲರಾಗಿರುವಂಥ ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ ನನ್ನ ಕಳಕಳಿಯ ವಿನಂತಿ, ಅವ್ರ ಕಳಕಳಿಯ ವಿನಂತಿ ಹೇಳಿದ್ರೆ, ನಿಮ್ಮ ಅಧಿಕಾರಾವಧಿಯಲ್ಲಿ ಇಂತಹ ಕೆಲವು ಕಾರ್ಯಕ್ರಮಗಳಿಗೆ ಪ್ರಾಮುಖ್ಯತೆ ಕೊಟ್ಟು ನಿರಂತರವಾಗಿ ಅವರಿಗೆ ಬೇಕಾದಂಥ ಕೆಲವು ಸೌಲಭ್ಯ ಸೌಕರ್ಯಗಳನ್ನು ಕೊಟ್ಟು ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಿಕೊಳ್ಳಿಕ್ಕೆ ಆಗಬೇಕು ಅಂತ ಹೇಳುವಂಥ ಕೆಲವು ಕಾರ್ಯಕ್ರಮ. ಗುರುಕಾರ್ಮೆನ್ ವಯಸ್ಸೊಂದು ಪಾತೆರ್ನ ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೌಂತಾರ್ ಗೃಹರಕ್ಷಕ ಸಿಬ್ಬಂದಿಲು ಕೋವಿಡ್-19 ವೈರಸ್ನ ವಿರುದ್ಧ ಹೋರಾಟಡು ತಂಕಲಿನ ಕರ್ತವ್ಯವನ್ನು ಮಲ್ತೊಂದುಲ್ಲೇರು. ಆಕಳೆಗೆ ಕಂಕನಾಡಿ ಲಯನ್ಸ್ ಕ್ಲಬ್, ಮಲ್ನಾಡ್ ಇಂಜಿನಿಯರಿಂಗ್ ಹಳೆ ವಿದ್ಯಾರ್ಥಿಗಳು ಬೊಕ್ಕ JCI ಕುಡ್ಲದಕಲು ಅರಿ ವಿತರಣೆಗೆ ಸಹಾಯ ಮಲ್ತದೇರು. ಇಂದು ಮಲ್ಲ ಸೇವೆ ಪಡೆದು ಅಕ್ಲೆಯನ್ನು ಅಭಿನಂದಿಸಾದು ಅಂಚನೆ ಪೊಲೀಸ್ ಇಲಾಖೆಗೆ ಬೆಂಬಲವಾದ ಎಡ್ಡೆ ಸೇವೆಯನ್ನು ಮನ್ಪುನ ಜಿಲ್ಲಾ ಗೃಹರಕ್ಷಕ ಸಿಬ್ಬಂದಿ ಲೇಖಲ ಅಭಿನಂದನೆಯನ್ನು ಸಂದಾಯರು. ಇವತ್ತಿನ ದಿವಸ ನಾವು ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದೇವೆ. ಕೊರೋನಾ ಎಂಬ ವೈರಾಣು ಕೊರೋನಾ ಜ್ವರ ಕೋವಿಡ್-19 ಎಂಬ ವೈರಾಣುವಿನಿಂದ ಜಗತ್ತಿನೆಲ್ಲೆಡೆ 212 ದೇಶಗಳಿಗೆ ವ್ಯಾಪಿಸಿದೆ. ಲಕ್ಷಾಂತರ ಮಂದಿ ಇದರಿಂದ ಸೋಂಕಿತರಾಗಿದ್ದಾರೆ. ಲಕ್ಷಗಟ್ಟಲೆ ಮಂದಿ ಸಾಯ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಬಹಳಷ್ಟು ಮಂದಿ
ಸೋಂಕಿತರಿದ್ದಾರೆ, ಶಂಕಿತರಿದ್ದಾರೆ. ನಾವು ಇವತ್ತು ತಾವು ಹೋಮ್ ಗಾರ್ಡ್ಸ್, ಪೊಲೀಸ್ ಇಲಾಖೆ, ವೈದ್ಯರು ಎಲ್ಲರೂ ಸೇರಿ ಈ ಒಂದು ವೈರಾಣು ಸೋಂಕಿನ ವಿರುದ್ಧ ಒಂದು ಸಾಮೂಹಿಕ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಫ್ರಂಟ್ ಲೈನ್ ವಾರಿಯರ್ಸ್ ಏನು ವೈದ್ಯರಿದ್ದಾರೆ, ದಾದಿಯರಿದ್ದಾರೆ, ನರ್ಸ್ಗಳಿದ್ದಾರೆ, ಆಶಾ ವರ್ಕರ್ಸ್ ಇದ್ದಾರೆ, ಅವ್ರ ಜೊತೆ ಪೊಲೀಸರ ಜೊತೆ ತಾವು ಹೆಗಲು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ನಾವೆಲ್ಲ ನಮ್ಮ ಜೀವನ ಹಣ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ನಮ್ಮ ಗೃಹರಕ್ಷಕರಿಗೆ ಅವರ ಕಷ್ಟಗಳನ್ನು ಅರಿತು ನಾವು ಅವರಿಗೆ ಒಂದು ರೀತಿ ಸಹಾಯ ಮಾಡಬೇಕು ಅಂತ ಹೇಳಿ, ಜಗತ್ತೇ ಸ್ತಬ್ಧವಾಗಿರುವ ಈ ಸಂದರ್ಭದಲ್ಲಿ ನಾವು ಅತಿ ಕನಿಷ್ಠ ಗೌರವಧನಕ್ಕೆ ಕೆಲಸ ಮಾಡುವ ನಿಮಗೆ ಸಹಾಯ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಹಲವಾರು ಸಂಘ ಸಂಸ್ಥೆಗಳನ್ನು ಕೇಳ್ಕೊಂಡ್ವಿ, ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿ. ರೋಟರಿ ಕ್ಲಬ್ನವರು ಒಂದು 100 ಹೋಮ್ ಗಾರ್ಡ್ಸ್ಗಳಿಗೆ 5 kg ಅಕ್ಕಿ ಅಂತ ಕೊಟ್ಟರು. ಉಳಿದ 100 ಹೋಮ್ ಗಾರ್ಡ್ಸ್ಗಳಿಗೆ ನಾವು ಈ ರೀತಿ ಒಂದು ಸಹಾಯ ಮಾಡಬೇಕು ಅಂತ ಹೇಳುವಾಗ ನನಗೆ ನೆನಪಾಗಿದ್ದು ಆಪತ್ಬಾಂಧವರಾಗಿರುವಂಥ ನಮ್ಮ ವಿಜಯ ವಿಶ್ವಮಯ್ಯ ಅವರು. ಯಾವುದೇ ಒಂದು ಮುಲಾಜಿಲ್ಲದೆ ಅವರಿಗೆ ಹಿಂದೆ ಬಂದಾಗ ಎನಿ ಟೈಮ್ ನನಗೆ ಒಂದು ಫೋನ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದರು. ಅವರಿಗೆ ಒಂದು ಜಸ್ಟ್ ಫೋನ್ ಮಾಡಿ ಹೇಳಿದೆ, ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ, ಒಂದು ಹೆಲ್ಪ್ ಮಾಡಿ ಅಂತೇಳಿ. 10 ನಿಮಿಷದಲ್ಲಿ ಪುನಃ ಫೋನ್ ಮಾಡಿದ್ರು, ನಾವು ಮಾಡ್ತೇವೆ ಅಂತ ಹೇಳಿ. ಸೊ ಇವತ್ತು 5 kg 104 ಬ್ಯಾಗ್ಗಳನ್ನು ಅವ್ರು ತಂದಿದ್ದಾರೆ ಅಕ್ಕಿಯನ್ನು. ಸೊ ಪ್ರತಿಯೊಬ್ಬ ಗೃಹರಕ್ಷಕರಿಗೂ ನಾವು ಗೃಹರಕ್ಷಕರು ಅಂದರೆ ದೇಶವನ್ನು ಕಾಯುವ, ಗಡಿಯಲ್ಲಿ ಹೇಗೆ ಸೈನಿಕರು ದೇಶವನ್ನು ಕಾಯ್ತಾರೋ ಹಾಗೆ ದೇಶದ ಒಳಗೆ ನೀವು ದೇಶವನ್ನು ಕಾಯುವ ಸೈನಿಕರು. ನೀವು ಖಾಕಿ ಯೂನಿಫಾರ್ಮ್ನಲ್ಲಿ ಪೊಲೀಸರ ಜೊತೆ ಹಗಲು ರಾತ್ರಿ ಕೆಲಸ ಮಾಡ್ತೀರಾ. ಇಂತಹ ಗೃಹರಕ್ಷಕರ ಜೊತೆ ನಾವು ಯಾವತ್ತೂ ಇದ್ದೇವೆ ಅಂತೇಳಿ ಅವತ್ತು ಹೇಳಿದ್ರು, ಇವತ್ತು ಹೇಳ್ತಾರೆ ಅವರು. ಸೊ ಅದನ್ನು ಮಾಡಿ ತೋರಿಸಿದ್ದಾರೆ. ನಾನು ಕೇಳಿದ ಕೂಡಲೇ ಅವರು ಮೊನ್ನೆ ಶನಿವಾರ ಕೇಳಿದ್ರು, ಇವತ್ತಿಗೆ ರೆಡಿ ಮಾಡಿದ್ದಾರೆ. 102 ಬ್ಯಾಗ್ಗಳು 5 ಕ್ವಿಂಟಾಲ್ಗಿಂತಲೂ ಜಾಸ್ತಿ ಅಕ್ಕಿಯನ್ನು ನಮ್ಮ ಗೃಹರಕ್ಷಕರಿಗೆ ಇವತ್ತು ಅವರು ಏನು ಲಯನ್ಸ್ ಕ್ಲಬ್ ಮಂಗಳೂರು, ಲಯನ್ಸ್ ಬಂಧುಗಳು, ಮತ್ತು ನಮ್ಮ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ JCI ಮಂಗಳೂರು, ಹಲವಾರು ಸಂಘ ಸಂಸ್ಥೆಗಳು ಒಟ್ಟು ಸೇರಿಕೊಂಡು ಅವರಂತಹ 10 ಹಲವು ಸಹೃದಯವಂತ ಬಂಧುಗಳು ಒಟ್ಟು ಸೇರಿಸಿ ಇವತ್ತು ನಮಗೆ ಅಕ್ಕಿಯನ್ನು ನಮ್ಮ ಮನೆ ಬಾಗಿಲಿಗೆ ಬಂದು ಕೊಟ್ಟಿದ್ದಾರೆ. ನಾವು ಅವರಿಗೆ ನಾವು ಆಭಾರಿಯಾಗಿರ್ತೇವೆ. ನಮ್ಮ ಸಂಪೂರ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹರಕ್ಷಕ ಇಲಾಖೆಯ ಪರವಾಗಿ ತಾವು ಮಾಡಿದ ಸೇವೆಯನ್ನು ನಾವು ಯಾವತ್ತೂ ಸ್ಮರಿಸುತ್ತೇವೆ ಅಂತ ಹೇಳಿ ಇಚ್ಛೆಪಡ್ತೇವೆ. ಈ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳುವ ಒಂದು ಸಂದೇಶವನ್ನು ಅವರು ಸಮಾಜಕ್ಕೆ ನೀಡಿದ್ದಾರೆ. ಯಾವತ್ತೂ ನಿಮ್ಮ ಈ ಸೇವೆಯನ್ನು ನಾವು ನೆನೆಸಿಕೊಳ್ತೇವೆ. ಮುಂದೆಯೂ ನಿಮಗೆ ಈ ರೀತಿಯ ಒಂದು ಸಹಾಯ ಮಾಡುವಂಥ ಒಂದು ಮನೋಧರ್ಮ ಇನ್ನಷ್ಟು ಹೆಚ್ಚಲಿ. ನೀವು ನಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳುವ ಒಂದು ರೀತಿಯ ನಮಗೊಂದು ಭದ್ರತೆ ಭಾವ ನಮಗಿದೆ. ಹೋಮ್ ಗಾರ್ಡ್ಸ್ ಅಂತ ಹೇಳಿದ್ರೆ ನಮಗೆ ಯಾರು ನಮಗಿಲ್ಲ, ನಮಗೆ ಯಾರನ್ನು ನೆಗ್ಲೆಕ್ಟ್ ಮಾಡ್ತಾರೆ ನಮ್ಮನ್ನು ಅಂತ ಹೇಳಿ. ನೀವು ಯಾವತ್ತೂ ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದೀರಾ. ನಿಮ್ಮಂಥ 4 ಜನ ನಮ್ಮ ಜೊತೆ ಗಟ್ಟಿ ನಿಂತರೆ ನಮ್ಮ ಹೋಮ್ ಗಾರ್ಡ್ಸ್ ಮತ್ತಷ್ಟು ಧೈರ್ಯದಿಂದ ಮುನ್ನುಗ್ತಾರೆ ಅಂತ ಹೇಳೋ ಒಂದು ಭಾವನೆ ನಮಗಿದೆ. ಸೊ ನಮ್ಮ ಎಲ್ಲ ಇಲಾಖೆಯ ಪರವಾಗಿ ನಿಮಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತೇನೆ. ಗೃಹರಕ್ಷಕರೇ, ನೆನಪಿಟ್ಕೊಳ್ಳಿ, ನಾವು ಇಷ್ಟು ಕೆಲಸ ಮಾಡುವಾಗ ನಾವು ಒಂದು ಸಣ್ಣ ತೊಂದರೆಯಲ್ಲಿ ಇದ್ದಾಗ ಸಮಾಜ ಹೇಗೆ ನಮ್ಮ ಬೆನ್ನಿಗೆ ನಿಲ್ತದೆ ಅನ್ನೋದಕ್ಕೊಂದು ನಿದರ್ಶನ ಇದು. ಒಟ್ಟು 10 ಕ್ವಿಂಟಾಲ್ ಅಕ್ಕಿಯನ್ನು ನಾವು ಕಳೆದ 10 ದಿವಸಗಳಲ್ಲಿ ನಾವು ನಮ್ಮ ಹೋಮ್ ಗಾರ್ಡ್ಸ್ಗಳಿಗೆ ಹಂಚಿದ್ದೇವೆ. ಇನ್ನು ಹಂಚಲಿಕ್ಕಿದ್ದೇವೆ ಇನ್ನೊಂದು 5 ಕ್ವಿಂಟಾಲ್ ಅಕ್ಕಿ. ಇದು ನಿಮ್ಮ ಮೇಲೆ ಸಮಾಜ ಇಟ್ಟಿರುವಂಥ ಒಂದು ಗೌರವ ಮತ್ತು ಪ್ರೀತಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಯಾವಾಗ ನಿಮಗೆ ನೀವು ಹಾಕಿದಂಥ ಖಾಕಿಗೆ ಅವರು ಎಷ್ಟು ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ, ಅದನ್ನು ಉಳಿಸಿಕೊಳ್ಳಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ನಾನು ಹೇಳೋದು. ನಿಮ್ಮಿಂದ ನಾವು ಜಾಸ್ತಿ ಏನು ನಿರೀಕ್ಷಿಸುವುದಿಲ್ಲ. ನೀವು ಹಾಕಿಕೊಂಡಿರುವಂತಹ ಖಾಕಿಯ ಘನತೆ, ಗೌರವ ಏನಿದೆ ಅದನ್ನು ದಯವಿಟ್ಟು ಉಳಿಸಿಕೊಳ್ಳಿ. ಇವತ್ತು ಸಮಾಜದಲ್ಲಿ ಏನು ಸಂದಿಗ್ಧ ಪರಿಸ್ಥಿತಿ ಬಂದಿದೆ ಅದನ್ನು ನಾವೆಲ್ಲರೂ ಜೊತೆ ಸೇರಿ ನಾವು ಎದುರಿಸೋಣ. ಏನು ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಏನು ಹೇಳಿದ್ದಾರೆ, ಎಲ್ಲರೂ ಒಟ್ಟು ಸೇರಿ ನಾವೆಲ್ಲರೂ ಪ್ರತಿಯೊಬ್ಬ ಪ್ರಜೆಯು ಯೋಧರು ಅಂತ ಅವರು ಮೊನ್ನೆ ದೇಶಕ್ಕಾಗಿ ಮಾತಾಡುವಾಗ ಹೇಳಿದರು. ಸೊ ನಾವೆಲ್ಲ ಒಟ್ಟು ಸೇರಿ ಮನೆಯೊಳಗೆ ಇದ್ದು ಈ ರೋಗದ ವಿರುದ್ಧ ಜಯ ಸಾಧಿಸಬೇಕು. ತಾವುಗಳು ಅನಿವಾರ್ಯ ಕಾರಣಗಳಿಂದ ತಾವು ರಸ್ತೆಗಳಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಸೊ ನಿಮ್ಮೊಂದಿಗೆ ನಾವೆಲ್ಲ ಇದ್ದೇವೆ, ಒಟ್ಟು ಸೇರಿ ಇದರ ವಿರುದ್ಧ ನಾವು ಒಂದು ಏನು ಯುದ್ಧ ಸಾರಿದ್ದೇವೆ. ಆದಷ್ಟು ಬೇಗ ನಾವು ಅದನ್ನು ಗೆದ್ದು ಎಲ್ಲ ಸಮಾಜದಲ್ಲಿ ಮತ್ತಷ್ಟು ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹಾರೈಸುತ್ತಾ, ಲಯನ್ಸ್ ಜಿಲ್ಲಾ ರಡ್ಡನೆ ಉಪರಾಜ್ಯಪಾಲರು ಲಯನ್ ವಸಂತ್ ಶೆಟ್ಟಿ, ಕುಡ್ಲ JCIದ ಮಹೇಶ್ ಕಾಮತ್, ಉಪಸಮಾದೇಷ್ಟರ್ ರಮೇಶ್, ಜಿಲ್ಲಾ ಗೃಹರಕ್ಷಕ ಕಚೇರಿದ ಪ್ರಥಮ ದರ್ಜೆ ಸಹಾಯಕಿ ಅನಿತಾ ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು.